ಕಾಣ್ತಾ ಇರುವಂತಹ ಕಲ್ಕುಡ ದೈವದ ಪ್ರತಿಷ್ಠಾಪನೆ ಮೊದಲಾಗಬೇಕು. ಇಲ್ಲಿ ಕಲ್ಕುಡ ಮತ್ತೆ ಪಂಜುರ್ಲಿ ದೈವಗಳ ಪೂಜೆ ಪುರಸ್ಕಾರಾದಿಗಳು, ಅದಕ್ಕೆ ಹಬ್ಬಗಳ ನಿಯಮಗಳೆಲ್ಲ ನಡೀತಾ ಇತ್ತು. ಈ ಕಾರ್ಕಳವನ್ನೇ ಕಾಯ್ತಾ ಇದ್ದಂತಹ ಕಲ್ಕುಡ ಇದು. ಬರೇ ಕೇವಲ ಆನೆಕೆರೆಯ ನಮ್ಮ ಕಲ್ಕುಡ ಮಾತ್ರ ಅಲ್ಲ, ಇದು 26 ಎಕರೆ ಆನೆಕೆರೆ ಕೇವಲ ಪ್ರವಾಸೋದ್ಯಮದ ಆಕರ್ಷಣೆಯ ಕೇಂದ್ರ ಮಾತ್ರ ಅಲ್ಲದೆ ಈ ಪರಿಸರದ 4 ಕಿಲೋಮೀಟರ್ ದೂರದಲ್ಲಿವರೆಗೂ ಕೂಡ ನೀರಿನ ಹೊರತೆ ಒಳಹರಿವಿನಿಂದಾಗಿ ಕುಡಿಯುವ ನೀರಿಗೆ ಅದ ಕೃಷಿಗೆ ಬೇಕಾದಂತ ಯೋಗ್ಯವಾದಂತಹ ನೀರನ್ನು ಪೂರೈಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗಿ ಆ ಮೂರ್ತಿಗಳನ್ನು ನಿಲ್ಲಿಸುವುದಕ್ಕಾಗಿಯೇ ಇಲ್ಲಿ 4 ಕಡೆಯಲ್ಲಿ ಅದಕ್ಕೆ ಪಾಣಿಪೀಠ ಅಂತ ಹೆಸರಿದೆ. ಅಲ್ಲಿಯೂ ಕೂಡ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಬರೇ ಕಲ್ಲಲ್ಲ, ಇದು ಕಲ್ಲಲ್ಲ, ಬರೇ ಇದು ಶಿಲೆ ಕೆತ್ತನೆ ಕೆಲಸಗಳಿಂದ ಕೂಡಿ ಶಾಸ್ತ್ರೋಕ್ತವಾಗಿ ಅದನ್ನು ನಿರ್ಮಾಣ ಮಾಡ್ತಿದೆ. ಅದಕ್ಕೆ ಮಾದರಿಯಾಗಿ ನಮಗೆ ಹಿಂದಿನ ಪಾಣಿಯ ಪೀಠವು ಕೂಡ ಇಲ್ಲಿ ನಮಗೆ. ಸ್ಟೋರಿವನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ಇವತ್ತು ಆನೆಕೆರೆಯ ಚತುರ್ಮುಖ ಕೆರೆ ಬಸದಿಯಲ್ಲಿ ಇದ್ದೇವೆ. ಸುಮಾರು 16ನೇ ಶತಮಾನದ 26 ಎಕರೆಯ ಕೆರೆಯ ಮಧ್ಯೆ ಇರುವಂತಹ ಬಸದಿ ಇದು. ಮಣ್ಣಿನ ಗೋಡೆಯ ಅಂಚಿನ ಬಸದಿಯನ್ನ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ಕೆರೆ ಬಸದಿಯ ಫೋಟೋವನ್ನ ನೀವು ನೋಡೇ ಇರ್ತೀರಾ. ಸೊ ನಾವು ಇವತ್ತು ಕೆರೆ ಬಸದಿಯ ಚರಿತ್ರೆಯ ಬಗ್ಗೆ, ಒಂದಷ್ಟು ಇತಿಹಾಸದ ಬಗ್ಗೆ ಮಾಹಿತಿಯನ್ನ ವೀಕ್ಷಕರಿಗೆ ಕೊಡಬೇಕು ಅಂತ ನಾವು ಇವತ್ತು ಆನೆಕೆರೆಯಲ್ಲಿ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡಕ್ಕೆ ನಿವೃತ್ತ ಪ್ರಾಂಶುಪಾಲರಾದಂತಹ ಕಂಬಳದ ಭೀಷ್ಮ ಅಂತಾನೆ ಹೆಸರಾಗಿರುವ ಹಾಗೂ ಈ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಗುಣಪಾಲ್ ಕಡಂಬ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಇವಾಗ 16ನೇ ಶತಮಾನದ ಆನೆಕೆರೆ ಚತುರ್ಮುಖ ಕೆರೆ ಬಸದಿಯ ಬಗ್ಗೆ ನಮಗೆ ಒಂದಷ್ಟು ಇತಿಹಾಸದ ಮಾಹಿತಿಯನ್ನ ನೀವು ಹೇಳೋದಾದ್ರೆ ಸರ್. ಇದು ಕಾರ್ಕಳದಲ್ಲಿ ಇದು ಮೊದಲ ಚತುರ್ಮುಖ ಬಸದಿ ಅಲ್ಲ, ಆದ್ರೆ ಹಿಂದೆ ಭೈರವರಸರ ಕಾಲದಲ್ಲಿಯೇ ನಿರ್ಮಾಣವಾದಂತಹ ಚತುರ್ಮುಖ ಬಸದಿಗೆ ತನ್ನದೇ ಆದಂತಹ ಇತಿಹಾಸ ಇದೆ. ಅನಂತ ಶಯನವನ್ನು ಬಸದಿಯನ್ನು ದೇವಸ್ಥಾನಕ್ಕಾಗಿ ಬಿಟ್ಟುಕೊಟ್ಟಾಗ ಅಲ್ಲಿ ಆ ಕಾಲದ ಶ್ರಾವಕರ ಒತ್ತಾಯ ಬಂದಾಗ ಅಲ್ಲಿ ಇನ್ನೂ ಒಳ್ಳೆಯ ಬಸದಿಯನ್ನು ಕಟ್ಟಿಸ್ಕೊಡ್ತೇನೆ ಅಂತೇಳಿ ಚತುರ್ಮುಖ ಬಸದಿಯನ್ನು ನಿರ್ಮಾಣ ಮಾಡಿದರು. ಅದರ ಎದುರುಗಡೆ ಏಕಶಿಲಾ ಬಾಹುಬಲಿ ಮೂರ್ತಿ ಕೂಡ ಕಾಣ್ತಾ ಇದೆ. ಇದು ವಿಶೇಷವಾಗಿ ಇಲ್ಲಿ ಸುಮಾರು 26 ಎಕರೆ ವಿಸ್ತೀರ್ಣವಾದಂತಹ ಇದಕ್ಕೆ ಆನೆಕೆರೆ ಅಂದರೆ ಪ್ರಾಯಶಃ ಆನೆಗಳು ಕೂಡ ಸ್ನಾನಕ್ಕೆ ಬರ್ತಾ ಇರುವಂಥದ್ದು ಒಂದರ್ಥದಲ್ಲಿ. ಆದರೆ ಇನ್ನೊಂದು ಅರ್ಥದಲ್ಲಿ ವಿಶಾಲವಾದಂಥದ್ದು ಈ ಕೆರೆ. ಈ ಕೆರೆಯ ಮಧ್ಯದಲ್ಲಿ ಇರುವಂತಹ ಈ ನಕ್ಷತ್ರಾಕಾರದ ಚತುರ್ಮುಖ ಆನೆಕೆರೆ ಬಸದಿ. ಇಲ್ಲಿ ವರ್ತಮಾನ ಕಾಲದ 24 ತೀರ್ಥಂಕರರಲ್ಲಿ 1ನೇ ತೀರ್ಥಂಕರರಾದಂತಹ ಭಗವಾನ್ ಆದಿನಾಥ ಸ್ವಾಮಿ, 8ನೆಯ ತೀರ್ಥಂಕರರಾದಂಥ ಭಗವಾನ್ ಚಂದ್ರನಾಥ ಸ್ವಾಮಿ, 16ನೇ ತೀರ್ಥಂಕರರಾದಂಥ ಭಗವಾನ್ ಶಾಂತಿನಾಥ ಸ್ವಾಮಿ ಹಾಗೂ 24ನೆಯ ತೀರ್ಥಂಕರರಾದಂಥ ವರ್ಧಮಾನ ತೀರ್ಥಂಕರರ ಭವ್ಯಮೂರ್ತಿಗಳು 4 ದಿಕ್ಕುಗಳಲ್ಲಿಯೂ ಕೂಡ ಪ್ರತಿಷ್ಠಾಪಿಸಲ್ಪಟ್ಟಿವೆ. ಮೇಗಿನ ನೆಲೆಯಲ್ಲಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಮಹಾಮಾತೆ ಪದ್ಮಾವತಿ ದೇವಿಯ ಪ್ರತಿಷ್ಠಾಪನೆಯೂ ಕೂಡ ಆಗಿತ್ತು. ಹಾಗಾಗಿ ಇದು ಕೆರೆಯ ಮಧ್ಯದಲ್ಲಿರುವಂಥದ್ದು. ಈ ಕೆರೆಯ ಮಧ್ಯದಲ್ಲಿರುವಂಥ ಬಸದಿಗಳು ನಮಗೆ 2 ಸಿಗ್ತವೆ. ಒಂದು ವರಂಗದ ಕೆರೆ ಬಸದಿ, ಮತ್ತೊಂದು ಕಾರ್ಕಳದ ಕೆರೆಯ ಮಧ್ಯದಲ್ಲಿರೋ ಬಸದಿ. ಆದರೆ ವರಂಗದ ಕೆರೆ ಬಸದಿಗೆ ಇವತ್ತು ಕೂಡ ದೋಣಿಯಲ್ಲಿ ಹೋಗಬೇಕು. ಈ ಕಾರ್ಕಳದಲ್ಲಿರುವಂಥ ಈ ಕೆರೆ ಬಸದಿಗೆ ಈಗ ಬಹಳ ವಿಶಾಲವಾದಂತಹ ವಾಹನ ಕೂಡ ಚಲಿಸುವಂಥ ಒಂದು ಭವ್ಯವಾದಂತಹ ವಿಶಾಲವಾದ ಭದ್ರವಾದಂಥ ಸುತ್ತ ಗೋಡೆಯೆಲ್ಲ ಕಟ್ಟಿ ರಸ್ತೆ ನಿರ್ಮಾಣ ಆಗಿದ್ದರೂ ಕೂಡ ಒಂದು ಕಾಲದಲ್ಲಿ ಕೇವಲ ನಡೆದುಕೊಂಡು ಹೋಗುವುದಕ್ಕೆ ಮಾತ್ರ ಸಾಧ್ಯ ಆಗ್ತಾಯಿತ್ತು. ನಾವೀಗ ಮೋರಿಯ ಮೇಲೆ ಇದ್ದೇವೆ, ಶಂಖದ ಮೇಲೆ ಇದ್ದೇವೆ. ಹಿಂದೆ ಈ ಶಂಖ ಎಲ್ಲ ಇರಲಿಲ್ಲ. ಆ ಕಾಲದಲ್ಲಿಯೂ ಕೂಡ ಕಾರ್ಕಳ ಕರಿಯಕಲ್ಲಿನ ಶಿಲ್ಪಕಲೆಗೆ ಇದು ತವರೂರು. ಇಲ್ಲಿಂದ ನಾಡಿನ ದೇಶದ ಮೂಲ ಮೂಲೆಗಳಿಗೆ ಅನೇಕ ಮೂರ್ತಿಗಳನ್ನು ನಿರ್ಮಾಣ ಮಾಡಿ ಇಲ್ಲಿಂದ ಕಳಿಸಿಕೊಟ್ಟದಿದೆ. ಮುಖ್ಯವಾಗಿ ನಾವೀಗ ಆನೆಕೆರೆ ಬಸದಿಯ ಜೀರ್ಣೋದ್ಧಾರ, ಒಂದರ್ಥದಲ್ಲಿ ಇದು ಪುನರ್ನಿರ್ಮಾಣ. ಮೂರ್ತಿ ಅದೇ ಇದ್ದರೂ ಕೂಡ ಪದ್ಮಾವತಿ ಅಮ್ಮ ಮತ್ತು ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ನವೀಕೃತ ಹೊಸ ಮೂರ್ತಿ ಆಗಿದ್ರು ಕೂಡ ಉಳಿದ ಮೂರ್ತಿಗಳು ಅದೇ ಇದ್ದರು. ಹಿಂದೆ ಅನೇಕ ಕಾಲ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಆಗ್ತಾ ನಕ್ಷತ್ರಾಕಾರದಲ್ಲಿ ನಿರ್ಮಾಣಗೊಂಡಂತಹ ಈ ಆನೆಕೆರೆಯ ಬಸದಿ ಯುಗಲ ಮುನಿಗಳ ಆಗಮನದಿಂದಾಗಿ ಒಂದು ಹಂತದಲ್ಲಿ ಇದಕ್ಕೊಂದು ಪರಿವರ್ತನೆ ಸಿಕ್ಕಿತು. ಏನೇ ಆದರೂ ಕೂಡ ಶಿಲಾಮಯವಾದರೆ ಶಾಶ್ವತವಾಗಿರ್ತದೆ. ಚತುರ್ಮುಖ ಬಸದಿ ಶಿಲಾಮಯವಾಗಿದೆ. ಇದು ಕೂಡ ಚತುರ್ಮುಖ ಆನೆಕೆರೆ ಚತುರ್ಮುಖ ಬಸದಿ ಶಿಲಾಮಯ ಆಗಬೇಕು ಅನ್ನುವ ಕಲ್ಪನೆಯೊಂದಿಗೆ ಈ ಜೀರ್ಣೋದ್ಧಾರ ಏನು ಕೈಗೊಳ್ಳಬೇಕು ಅಂಥೇಳಿ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನ, ಕಾರ್ಕಳದ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನ, ನಮ್ಮ
ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹಾವೀರ್ ಹೆಗಡೆ ಅದರ ಕಾರ್ಯಾಧ್ಯಕ್ಷರಾಗಿ, ಭರತ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ, ಶೀತಲ್ ಜೈನ್ ಅವರು ಕೋಶಾಧಿಕಾರಿಯಾಗಿ, ಹೀಗೆ ಒಂದು ಉತ್ತಮವಾಗಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಪಾರದರ್ಶಕದಂತಹ ವ್ಯಕ್ತಿತ್ವವುಳ್ಳಂತಹ ತಂಡ ಇದರಲ್ಲಿ ಕೈ ಜೋಡಿಸಿದ ನಂತರ ಇದು ಪ್ರಾಯಶಃ ಕಾರ್ಯಸಾಧ್ಯವಾದು ಅನ್ನುವಂಥ ಹಂತದಲ್ಲಿರುವಾಗ ಇದಕ್ಕೆ ಬಹಳ ದೊಡ್ಡ ಮೊತ್ತದ ಒಂದು ಸಹಾಯವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಡಿಸಿದವರು ಈಗಿನ ಶಾಸಕರು, ಆಗಿನ ಪ್ರವಾಸೋದ್ಯಮ ಸಚಿವರೂ ಆಗಿರುವಂಥ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೂ ಆಗಿರುವಂತಹ ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ಬಸದಿಯೂ ಸೇರಿದ ಹಾಗೆ ಸುಮಾರು 3 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾರಂಜಿಯ ನಿರ್ಮಾಣ, ಸುತ್ತ ವಾಕಿಂಗ್ ಪಾತ್ ನಡೆಯುವುದಕ್ಕೆ ಬೇಕಾದಂಥ ಭದ್ರವಾದಂಥ ವ್ಯವಸ್ಥೆಯಿಂದ ಕೂಡಿದಂಥ ರಸ್ತೆಯ ಆ ನಿರ್ಮಾಣ, ಇವೆಲ್ಲವೂ ಕೂಡ ದೊರೆತದ್ದು ನಮಗೆ. ಆಗ ಒಂದು ಆನೆಯ ಬಲ ಬಂತು. ಆನೆಯ ಬಲ ಬಂದದ್ದರಿಂದ, ಆ ದೊಡ್ಡ ಮೊತ್ತದ ಒಂದು ಭರವಸೆ ಬಂದದ್ದರಿಂದ ಈ ಸ್ಥಳದಲ್ಲಿ ಅಂದಿನ ದಿನದಲ್ಲಿ ತಜ್ಞರಾದಂಥ ದೊಡ್ಡ ಜ್ಯೋತಿಷಿಗಳಾದಂಥ ಪಣಿಕ್ಕರ್ ಅವರು ಬಂದಿದ್ದರು. ಪಣಿಕ್ಕರ್ ಅವರು ಬಂದಾಗ ಈ ಬಸದಿ ಆಗಿದೆ, ಮುಂದೆ ಏನಾಗಬೇಕು ಅನ್ನುವಾಗ ಮೊದಲು ಕಂಡದ್ದು ಇಲ್ಲಿ ನಾವು ಕಾಣ್ತಾ ಇರುವಂಥ ಕಲ್ಕುಡ ದೈವದ ಪ್ರತಿಷ್ಠಾಪನೆ ಮೊದಲಾಗಬೇಕು ಅಂತ. ಇಲ್ಲಿ ಕಲ್ಕುಡ ಮತ್ತು ಪಂಜುರ್ಲಿ ದೈವಗಳ ಪೂಜೆ ಪುರಸ್ಕಾರಾದಿಗಳು, ಅದಕ್ಕೆ ಹಬ್ಬಗಳ ನೇಮಗಳೆಲ್ಲ ನಡೀತಾ ಇತ್ತು. ಅದರ ಪ್ರತಿಷ್ಠಾಪನೆ ಶಿಲಾಮಯವಾದಂತಹ ಕಟ್ಟಡ ಮೊದಲು ನಿರ್ಮಾಣವಾಯಿತು. ಹಾಗಾಗಿ ಈ ಕಾರ್ಕಳವನ್ನೇ ಕಾಯ್ತಾ ಇದ್ದಂತಹ ಕಲ್ಕುಡ ಇದು. ಬರೀ ಕೇವಲ ಆನೆಕೆರೆಯ ನಮ್ಮ ಕಲ್ಕುಡ ಮಾತ್ರ ಅಲ್ಲ, ಹಿಂದೊಂದು ಕಾಲದಲ್ಲಿ ಸಮಸ್ಯೆಗಳು ಬಂದಾಗ ಕಲ್ಕುಡ ಏನು ಮಾಡಿದ ಅನ್ನೋದರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದರೆ ಇಲ್ಲಿ ಆ ಪ್ರಸ್ತಾಪ ಬೇಕಾಗಿಲ್ಲ. ನಾವೀಗ ನಿಂತಿರುವಂಥದ್ದು ಗೋಪುರದಲ್ಲಿ. ನನಗೆ ಇದು ಬಹಳ ಮನಸ್ಸಿಗೆ ನೆಮ್ಮದಿ ತರುವಂಥದ್ದು ಅಂದರೆ, ಸುಮಾರು 1964-65 ಸರಿಸುಮಾರಿನಲ್ಲಿ ನಾನು ಕಾರ್ಕಳದ ಬೋರ್ಡ್ ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗ 1 ವರ್ಷಗಳ ಕಾಲ ಈ ಗೋಪುರದ ಮನೆಯಲ್ಲಿ ನಾನು ವಾಸವಾಗಿದ್ದು ಅಧ್ಯಯನವನ್ನು ಮಾಡಿದವ. ಹಾಗಾಗಿ ನನಗೆ ಇದು ಬಹಳ ಆತ್ಮೀಯವಾದ್ದು. ನಮ್ಮ ಊರಿನ ಶ್ರಾವಕರು ಕೂಡ ಇಲ್ಲಿಗೆ ಬರ್ತಾಯಿದ್ರು. ಈಗ ಅದನ್ನು ಬಹಳ ಚಂದವಾಗಿ ವಾಸ್ತುವಿಗೆ ಪೂರಕವಾಗಿ ಒಂದು ಕೊಠಡಿ, ಕಚೇರಿಯ ಕೊಠಡಿ, ಒಂದು ನೈವೇದ್ಯದ ಕೋಣೆ, ಮತ್ತು ಬಂದವರಿಗೆ ಒಂದು ಗಾಳಿ ತಗೊಳ್ಳೋದಕ್ಕೆ ಮತ್ತು ಸುಂದರವಾದಂಥ ದೃಶ್ಯ ಮುಂಭಾಗದಿಂದ ಕಾಣುವ ಹಾಗೆ ಅದನ್ನು ನಿರ್ಮಿಸಲಾಗಿದೆ. ನಾವು ಮುಂದಕ್ಕೆ ಹೋಗುವಾಗ ಶಿಲಾಮಯವಾದಂಥ ಬಸದಿಯ ನಿರ್ಮಾಣ ನಮ್ಮ ಕಲ್ಪನೆಯಾದರೂ ಕೂಡ ಇದಕ್ಕೆ ಕೈ ಜೋಡಿಸಿದವರು ನಾಗರಾಜ್ ತಂತ್ರಿಯವರು, ಧೈರ್ಯ ತುಂಬಿದವರು ಕೂಡ ಅವರು. ನಾಗರಾಜ್ ತಂತ್ರಿಯವರು ಅಂದರೆ ಹೊಂಬುಚ್ಚ, ಹಟ್ಟೆ ಅಂಗಡಿ ಮೊದಲಾದ ಕಡೆಗಳಲ್ಲೆಲ್ಲ ಜೈನ ದೇವಾಲಯಗಳನ್ನು ಮತ್ತು ಇರುವತ್ತೂರಿನ ಮಾನಸ್ತಂಭವನ್ನು ಇವೆಲ್ಲವನ್ನು ನಿರ್ಮಾಣ ಮಾಡಿಕೊಟ್ಟವರು. ಆ ಹಂತದಲ್ಲಿ ನಾಗರಾಜ್ ತಂತ್ರಿಯವರು ನಮಗೆ ಧೈರ್ಯ ತುಂಬಿದವರು. ಇಲ್ಲಿ ಶಾಸನಗಳಿತ್ತು, ಇಲ್ಲಿ ಆನೆಕಲ್ಲು ಇತ್ತು, ಸಾಕಷ್ಟು ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಕೂಡ ಬಂದಿತ್ತು. ಆದರೆ ಆ ಶಾಸನ ಹೇಳುವ ರೀತಿಯಲ್ಲಿ ಶಾಸನ ಇಲ್ಲಿಯೇ ಇದೆ, ಅದನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮದಿದೆ. ಸುಮಾರು 16ನೇ ಶತಮಾನದ ಮಧ್ಯಭಾಗದಲ್ಲಿ, ಅಂದರೆ 1545 ಸರಿಸುಮಾರಿನಲ್ಲಿ ಈ 26 ಎಕರೆ ವಿಸ್ತಾರವಾದಂತಹ ಆನೆಕೆರೆ, ಭಾಳ ಮುಖ್ಯವಾಗಿ ನಾವು ನೆನಪಿಸಬೇಕಾದ್ದು ಇದು 26 ಎಕರೆ ಆನೆಕೆರೆ ಕೇವಲ ಪ್ರವಾಸೋದ್ಯಮದ ಆಕರ್ಷಣೆಯ ಕೇಂದ್ರ ಮಾತ್ರ ಅಲ್ಲದೆ ಈ ಪರಿಸರದ 4 ಕಿಲೋಮೀಟರ್ ದೂರದಲ್ಲಿವರೆಗೂ ಕೂಡ ನೀರಿನ ಒಳಹರಿವಿನಿಂದಾಗಿ ಕುಡಿಯುವ ನೀರಿಗೆ, ಅದರ ಕೃಷಿಗೆ ಬೇಕಾದಂಥ ಯೋಗ್ಯವಾದಂಥ ನೀರನ್ನು ಪೂರೈಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗಿದೆ. ಇದರ ಮೇಲ್ಗಡೆ ಸಿಗಡಿ ಕೆರೆ ಅಂತಿದೆ. 6 ವರ್ಷಗಳ ಹಿಂದೆ ಗೌರವಾನ್ವಿತ ಶಾಸಕರ ನೇತೃತ್ವದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸರ್ಕಾರದ ಸಹಕಾರದಲ್ಲಿಯೂ ಕೂಡ ಅದು ಸಂಪೂರ್ಣವಾಗಿ ಅದರ ಹೂಳೆತ್ತುವಂತಹ ಕಾರ್ಯಕ್ರಮಗಳು ನಡೆದಿತ್ತು. ಇಲ್ಲಿ ಹಂತ ಹಂತವಾಗಿ ಈ ಕೆಲಸಗಳು ನಡೀತದೆ. ಆದರೆ ಅದನ್ನು ಪೂರ್ತಿ ಯಾಕೆ ಮಾಡಲಿಕ್ಕೆ ಯಾರಿಂದ ಆಗಲಿಲ್ಲ ಅಂದರೆ, ಸರ್ಕಾರದ ಅನುದಾನ ಘೋಷಣೆ ಆಗುವಂಥದ್ದು ಸಾಧಾರಣ ಮಾರ್ಚಿನಿಂದ ಮುಗಿಬೇಕು ಅಂತೇಳಿ ಏಪ್ರಿಲ್ ಪ್ರಾರಂಭ ಮಾಡುವಾಗ ಮಳೆ ಬರ್ತದೆ. ಹಾಗಾಗಿ ಅದು ಅಲ್ಲಿಗೆ ನಿಂತು ಹೋಗಿದೆ. ಇದೀಗ ನಾವು 4 ಕಡೆಯಿಂದ ಕೂಡ ದ್ವಾರಗಳಿದೆ. ಇದಕ್ಕೆ 4 ಕಡೆಯೂ ಕೂಡ ದ್ವಾರಗಳಿದೆ. ಸುತ್ತ ಸರ್ಕಾರದ ವತಿಯಿಂದ ನಡೆಯುವುದಕ್ಕೆ ಬೇಕಾದಂಥ ಪ್ರವಾಸೋದ್ಯಮದಲ್ಲಿ ವೀಕ್ಷಣೆ ಮಾಡುವಂಥ ಒಂದು ಸುಂದರವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದು ಯಾವ ರೀತಿ ಕೆರೆಯ ಸುತ್ತ ವಾಕಿಂಗ್ ಟ್ರ್ಯಾಕ್ ನಡೆದಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿದೆಯೋ, ಬಸದಿಯ ಸುತ್ತವೂ ಕೂಡ ಸರ್ವಾಂಗ ಸುಂದರವಾಗಿ ಅತ್ಯಂತ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾವು ಈಗ ಕೆಲಸ ಕಾರ್ಯಗಳು ಅತ್ಯಂತ
ತ್ವರಿತಗತಿಯಿಂದ ನಡೀತದೆ. ಕಾರಣ ಇದೇ ಜನವರಿ ತಿಂಗಳ 22ರಿಂದ ಜನವರಿ 18ರಿಂದ 22ನೇ ತಾರೀಕಿನವರೆಗೆ ಇಲ್ಲಿ ಪಂಚಕಲ್ಯಾಣ ಮಹೋತ್ಸವ. ಸಾಮಾನ್ಯವಾಗಿ ಪಂಚಕಲ್ಯಾಣ ನಡೆಯುವಂಥದ್ದು ನೂತನ ಬಿಂಬಗಳಿದ್ದಾಗ. ಇಲ್ಲಿ ಪಾರ್ಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರ ನೂತನ ಬಿಂಬ ಇರುವುದರಿಂದ ಆ ಪ್ರತಿಷ್ಠಾಪನೆಗೆ ಪಂಚಕಲ್ಯಾಣ ಆಗಲೇಬೇಕು. ಇಲ್ಲದೆ ಹೋದರೆ 3 ದಿವಸಗಳ ಧಾಮ ಸಂಪ್ರೋಕ್ಷಣೆಯ ಕಾರ್ಯಕ್ರಮ. ಈ ಬಸದಿ ಕಲ್ಲಿನ ಕಂಬಗಳಿಂದ, ಮರದ ತೊಲೆಗಳಿಂದ, ಹಂಚಿನ ಮಾಡಿನಿಂದ ನಿರ್ಮಾಣವಾಗಿ ಆಗಾಗ ರಿಪೇರಿ ಕೂಡ ಬರ್ತಾ ಇದ್ದಂಥ ಆ ದಿನಗಳಲ್ಲಿ ಪೂಜ್ಯ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಭಾಳ ವರ್ಷಗಳ ಹಿಂದೆ ಒಂದು ಸಲ ಜೀರ್ಣೋದ್ಧಾರ ಆಗಿತ್ತು. ಆದರೆ ಇವೆಲ್ಲ ತಾತ್ಕಾಲಿಕ, ಮರದಿಂದ ಮಾಡಿದ್ದು ಭಾಳ ತಾತ್ಕಾಲಿಕ. ಕಾರಣ ನಮ್ಮ ಕರಾವಳಿಯಲ್ಲಿ ವಿಪರೀತ ಮಳೆಯ ಸಂದರ್ಭದಿಂದ, ಸೆಕೆ ಕಾರಣದಿಂದಾಗಿ ಕೂಡ ಈ ನಮ್ಮ ಮರದ ಕೆತ್ತನೆಯ ಕೆಲಸಗಳಿಗೆ ಭಾಳ ದೊಡ್ಡ ಭವಿಷ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲ ಕಾರ್ಯಕ್ರಮ ಪ್ರಾರಂಭವಾಗಿ ಇನ್ನೇನು ಯುಗಲ ಮುನಿಗಳಲ್ಲಿ ಬಂದಾಗ ಒಂದು ಕಡೆಯಿಂದ ಶಾಸಕರ ಅನುದಾನ ಮತ್ತು ಪ್ರೋತ್ಸಾಹ, ಮತ್ತೊಂದು ಕಡೆಯಿಂದ ಯುಗಲ ಮುನಿಗಳು ಬಂದು ಅಷ್ಟೇ ಅಲ್ಲ, ಅವರ ಭರವಸೆಯಂತೂ ಸುಮಾರು 25 ಲಕ್ಷ ರೂಪಾಯಿ ಅಷ್ಟು ಅವರು ಕೊಡಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಇರುವುದರಿಂದ ನಾವು ಇದನ್ನು ಖಂಡಿತವಾಗಿ ಕೈಗೂಡಿಸ್ತೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮ ಸಮಿತಿಯವರಲ್ಲಿ ಬಂದಿದೆ. ಇದೀಗ ಯುಗಲ ಮುನಿಗಳು ಕೂಡ ಈ ಕಡೆ ಪಂಚಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಅವರು ವಿಜಯಂಗೈತಾ ಇದ್ದಾರೆ. ಅವರನ್ನು ಗೌರವಾದರ ಪೂರ್ವಕವಾಗಿ ಸ್ವಾಗತಿಸಿ ಕರೆತರುವಂಥ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇವತ್ತು ನಾವು ಈ ಹಂತದಲ್ಲಿ ಮಾತಾಡ್ತಿರೋ ಹೊತ್ತಿಗೆ ಅವರು ಬೇಲೂರು ಹಳೆಬೀಡಿನಲ್ಲಿ ಅವರಿದ್ದಾರೆ. ಅಲ್ಲಿ 1-2 ದಿವಸ ಅವರಿದ್ದು ಅಲ್ಲಿ ಧರ್ಮ ಪ್ರಭಾವನೆ ಮಾಡಿದ ನಂತರ ಇಲ್ಲಿಗೆ ಮತ್ತೆ ಅವರನ್ನು ಗೌರವಾದರಿಂದ ಸ್ವಾಗತಿಸಿ ಕರೆತರುವಂಥ ವ್ಯವಸ್ಥೆ ಇದೆ. ನೋಡಿ, ನೀವು 4 ದಿಕ್ಕುಗಳಲ್ಲಿಯೂ ಕೂಡ ಸುಂದರವಾದ ಕಲಾಕೃತಿಯಿಂದ ಕೂಡಿದಂತಹ ಈ ಕೆತ್ತನೆಯ ಕೆಲಸಗಳು. ಈ ಕಡೆ ನೋಡಿದರೆ ರಾಜರಸ್ತೆ ಕಾಣ್ತದೆ, ವಾಹನಗಳು. ಆ ಕಡೆ ಹೋದರೆ ಸಸ್ಯಶ್ಯಾಮಲವಾಗಿರುವಂತಹ ಹಸಿರು ತೋಟಗಳು. ಸುಂದರವಾಗಿ ಇಲ್ಲಿ ದ್ವಾರಪಾಲಕರ ಚಿತ್ರಗಳಾಗಲಿ ಪ್ರತಿಯೊಂದನ್ನು ಕೂಡ ಶಿಲಾಮಯವಾಗಿ ಅದನ್ನು ಮತ್ತೆ ಮತ್ತೆ ನಾಜೂಕಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಡೆಯುವುದರೊಟ್ಟಿಗೆ ಅಂಗಣದ ಸುತ್ತ ಚಪ್ಪಡಿ ಕಲ್ಲು, ಯಾಕಂದರೆ ಹುಲ್ಲು ಬಂದು ಪ್ರವಾಸಿಗರು ಬರುವಾಗ ಮತ್ತು ಮುನಿಗಳು ನಡೆದಾಡುವಂಥ ಸಂದರ್ಭದಲ್ಲಿ ಕೂಡ ಹುಲ್ಲುಗಳಿದ್ದರೆ ಅದರ ಮೇಲೆ ಅವರು ನಡೆದಾಡೋದಿಲ್ಲ. ಈ ದೃಷ್ಟಿಯಿಂದ ದೊಡ್ಡ ಯೋಜನೆ, ಸುಮಾರು 3 ಕೋಟಿ ರೂಪಾಯಿಯ ಅಂದಾಜು ವೆಚ್ಚದ ಈ ಯೋಜನೆ ಧೈರ್ಯದಿಂದ ಇದನ್ನು ನಾವು ಮಾಡಿಯೇ ಮಾಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಿಂದ. ಯಾಕಂದರೆ ಆವ ಬಲವಿದ್ದೊಡೆ ದೈವ ಬಲವಿಲ್ಲದೊಡೆ ಅಂತ. ಮೊದಲನೇದಾಗಿ ದೇವರ ದಯ ಬೇಕು ನಾವು ಮಾಡುವಂಥ ಕೆಲಸಕ್ಕೆ. ಅದರೊಟ್ಟಿಗೆ ನಿನ್ನ ಆತ್ಮಬಲ ಒಂದೇ ನಿನಗೆ ಬೆಂಬಲ ಮಾಡ್ತೇನೆ ಅಂತ ಇಳಿದವರಲ್ಲಿರುವಂಥ ಆತ್ಮವಿಶ್ವಾಸ ಮತ್ತು ಅವ್ರು ಹೋಗುವಂಥ ದಾರಿ, ಇದು ಎರಡೂ ಸೇರಿದಾಗ ತನ್ನಷ್ಟಕ್ಕೆ ದೈವಾನುಗ್ರಹ ಪ್ರಾಪ್ತಿ ಆಗ್ತದೆ. ನಮ್ಮ ಈ ಯುವಕರ ತಂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಇಲ್ಲಿ ನೋಡಿ, ಗೋಡೆಯಲ್ಲಿ ನಮಗೆ ದ್ವಾರಪಾಲಕರು ಸಾಮಾನ್ಯವಾಗಿ ಬಸದಿಗಳಲ್ಲಿ ತೈಲವರ್ಣದ ಅಥವಾ ಚಿತ್ರ ಬಿಡಿಸಿಡ್ತಾರೆ, ಅಥವಾ ಸಣ್ಣ ಒಂದು ಶಿಲಾಮಯವಾದಂಥ, ಇನ್ನೂ ಕೂಡ ಅದಕ್ಕೆ ರೂಪ ಕೊಡಲಿಕ್ಕೆ ಇದೆ. ಪ್ರಾರಂಭದಲ್ಲಿ ಕೇವಲ ಮೂರ್ತಿಯಾಗಿ ಅದರ ಒಂದು ಔಟ್ ಸ್ಕೆಚ್ ಇತ್ತು. ಇನ್ನು ಸೂಕ್ಷ್ಮವಾದಂಥ ಕೆತ್ತನೆ ಕೆಲಸಗಳು ಇದರಲ್ಲಿ ಕೂಡ ನಡೀಲಿಕ್ಕಿದೆ. ಆಮೇಲೆ ಕಿಟಕಿ ಇಲ್ಲಿ ನೋಡಿದಾಗ ಅದರಲ್ಲಿ ಕಂಬಗಳು ನೋಡಿ ಹೇಗಿದೆ ಅಂತ ಹೇಳಿದರೆ, ಈ ಕಂಬಗಳು ತಿರುಗುವ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ನೋಡಿದ್ರಿ ನೀವು, ಕಂಬದ ಕೆಳಗಡೆಯಿಂದ ಪೇಪರನ್ನು ಎಳಿತಾರೆ, ಅಷ್ಟು ಸೂಕ್ಷ್ಮವಾಗಿರ್ತದೆ. ಹಾಗೆ ಇಲ್ಲಿಯೂ ಕೂಡ ಈ ಕಿಟಕಿ, ಇದು ಗಾಳಿ ಬೆಳಕು ಹೋಗುವುದಕ್ಕೆ ಬೇಕಾದಂಥ ಒಂದು ಭದ್ರತೆ, ಮತ್ತೊಂದು ಗಾಳಿ ಸಂಚಾರಕ್ಕೆ ಅವಕಾಶಗಳು ಬೇಕು ಅನ್ನೋ ರೀತಿಯಲ್ಲಿ ಈ ಕಿಟಕಿಗಳ ನಿರ್ಮಾಣ ಕೂಡ ಆಗಿದೆ. ಸುಂದರವಾದಂತಹ ಕೆತ್ತನೆ ಕೆಲಸದ ನಮ್ಮ ದ್ವಾರಪಾಲಕರು. ಆಮೇಲೆ ಒಂದು ಅರ್ಥದಲ್ಲಿ ತಿರುಗಿಸಬಹುದಾದಂತಹ ಕಂಬಗಳು ಯಾವ ನಿಟ್ಟಿನಲ್ಲಿಯೂ ಕೂಡ ಇದು ಪ್ರವಾಸಿಗರ ಆಕರ್ಷಣೆಯ ಒಂದು ಕ್ಷೇತ್ರವಾಗಿ ಮತ್ತಷ್ಟು ಜನ ಇವತ್ತು ಇಡೀ ದೇಶದಾದ್ಯಂತ ಶ್ರಾವಕ ಬಂಧುಗಳು, ಉತ್ತರ ಭಾರತದಲ್ಲಿ ಇರುವಂಥ ಶ್ರಾವಕ ಬಂಧುಗಳು ಒಂದು ಮಾತು ಹೇಳ್ತಾರೆ, ಇದರ್ ಕಾ ಲೋಗ್ ಶ್ರಾವಕ್ ಲೋಗ್ ತೋ ಉತ್ತರ ಭಾರತ. ಇಲ್ಲಿ ಅವರು ಉತ್ತರ ಭಾರತದಲ್ಲಿ ಬಂದು ಸಮೀರ್ ಶಿಖರ್ಜಿ
ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಬರ್ತಾರೆ. ನಿಜವಾಗಿ ಇಲ್ಲಿಯವರು ಬರುವಂಥ ಅಗತ್ಯವೇ ಇಲ್ಲ. ಇಲ್ಲಿ ಒಂದೊಂದು ವಸತಿಗಳು ಕೂಡ ಒಂದೊಂದು ಸಮಯದ ಶಿಖರ್ಜಿಗಳು. ಆದರೆ ಇದರ ದೇಖ್ಭಾಲ್ ಏನು, ಇವರ ಮೇಂಟೆನೆನ್ಸ್ ಏನಿದೆ, ಸಂರಕ್ಷಣೆ ಒಳ್ಳೆಯ ರೀತಿಯಲ್ಲಿ ಆದಾಗ ಖಂಡಿತವಾಗಿಯೂ ಕೂಡ ಅಲ್ಲಿಯವರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿಗೆ ಬರುವಂಥ ಸಾಧ್ಯತೆಗಳಿದೆ. ಕಾರ್ಕಳ 18 ಬಸದಿಗಳಿಂದ ಕೂಡಿದಂತಹ ಪುಣ್ಯಕ್ಷೇತ್ರ. ಇಲ್ಲಿಯ ಏಕಶಿಲಾ ಬಾಹುಬಲಿ ಮೂರ್ತಿ, ಅದರೊಟ್ಟಿಗೆ ನಮಗೆ ಕಾರ್ಕಳದ ಹಿರಿಯಂಗಡಿಯ ಮಾನಸ್ತಂಭ, ಈ ಚತುರ್ಮುಖ ಬಸದಿ ಎದುರಾಗಿ ಕಾಣುವಂಥ ನೇರವಾದಂಥ ಇದರಲ್ಲಿ ರೇಖೆಯಲ್ಲಿ ಅದು ಕಾಣಿಸ್ತದೆ ನೋಡಿ. ಒಳಗಡೆ ಕೂಡ ನೂರಾರು ವರ್ಷಗಳ ಶಾಶ್ವತವಾದಂಥ ಒಂದು ಭದ್ರವಾದಂಥ ಕೆಲಸ ಕಾರ್ಯಗಳಿಂದ ಕೂಡಿರುವಂತಹ ಈ ಬಸದಿ ಒಳಗಡೆ ಪಾಣಿಪೀಠ ಅಂತ ಹೇಳ್ತಾರೆ. ಹಿಂದಿನ ಪಾಣಿಪೀಠವು ಕೂಡ ಭಾಳ ಸುಂದರವಾಗಿ ರಚನೆಯಾಗಿತ್ತು. ಈ ಪಾಣಿಪೀಠದ ಬುಡದಲ್ಲಿ ಕೂಡ ಶಿಲ್ಪಕಲೆ ಇದೆ. ಇದರಲ್ಲಿ 4 ದಿಕ್ಕುಗಳಿಗೆ 4 ಮೂರ್ತಿಗಳು ಇರ್ತದೆ. ಪೂರ್ವದಲ್ಲಿ ಆದಿನಾಥ, ಚಂದ್ರನಾಥ, ಶಾಂತಿನಾಥ, ವರ್ಧಮಾನ. ಈ ತೀರ್ಥಂಕರರ ಮೂರ್ತಿಗಳನ್ನು ನಿಲ್ಲಿಸುವುದಕ್ಕಾಗಿ, ನಿಂತ ಮೂರ್ತಿಗಳು ಕಾಯೋತ್ಸರ್ಗದಿಂದ ಕೂಡಿರುವಂಥ ಮೂರ್ತಿಗಳಾದ್ದರಿಂದ ಆ ಮೂರ್ತಿಗಳನ್ನು ನಿಲ್ಲಿಸುವುದಕ್ಕಾಗಿಯೇ ಇಲ್ಲಿ 4 ಕಡೆಯಲ್ಲಿ ಅದಕ್ಕೆ ಪಾಣಿಪೀಠ ಅಂತ ಹೆಸರಿದೆ. ಅಲ್ಲಿಯೂ ಕೂಡ ಬಹಳ ಸೂಕ್ಷ್ಮವಾಗಿ ನೋಡಿದರೆ ಬರೀ ಕಲ್ಲಲ್ಲ, ಇದು ಕಲ್ಲಲ್ಲ, ಬರೀ ಇದು ಶಿಲೆ, ಕೆತ್ತನೆ ಕೆಲಸಗಳಿಂದ ಕೂಡಿ ಶಾಸ್ತ್ರೋಕ್ತವಾಗಿ ಅದನ್ನು ನಿರ್ಮಾಣ ಮಾಡ್ತಿದೆ. ಅದಕ್ಕೆ ಮಾದರಿಯಾಗಿ ನಮಗೆ ಹಿಂದಿನ ಪಾನೀಯ ಪೀಠವು ಕೂಡ ಇಲ್ಲಿ ನಮಗೆ ಪಕ್ಕದಲ್ಲೇ ಅದು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮೇಲ್ಗಡೆಯಲ್ಲಿ ನಮಗೆ ಕಲ್ಲಿನ ಹಾಸಿದೆ, ಆದರೆ ಅಂತಸ್ತಿದೆ. ಇದಕ್ಕೆ ಅಂತಸ್ತುಗಳಿವೆ. ಈ ಮೇಗಿನ ನೆಲೆ ಅಂತ ಹೇಳ್ತಾರೆ ನಮ್ಮಲ್ಲಿ, ಇದು ಕೆಳಗಿನ ನೆಲೆ. ಅದರ ಮೇಗಿನ ನೆಲೆಯಲ್ಲಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಕಮಠೋಪಸ್ವರ್ಗದ ವಿಜಯಿ, ಹಾಗೆ ಮಹಾಮಾತೆ ಪದ್ಮಾವತಿ ದೇವಿಯ ಮೂರ್ತಿಗಳು ಕೂಡ ಆ ಕಾಲದಲ್ಲಿ ಇತ್ತು. ಕಾರಣಾಂತರಗಳಿಂದ ಅದು ಶಿಥಿಲಗೊಂಡು ಈಗ ನೂತನವಾದಂತಹ ಬಿಂಬ, ಭಾಳ ಸುಂದರವಾದಂತಹ ಬಿಂಬಗಳು ಈಗಾಗಲೇ ನಿರ್ಮಾಣಗೊಂಡಿವೆ. ಅದರ ಪ್ರತಿಷ್ಠಾಪನೆ ಕಾರ್ಯವು ಕೂಡ ನಡೀತಿದೆ. 5 ದಿವಸಗಳು ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಕಾರ್ಕಳದ ಭಟ್ಟಾರಕರು, ಏನು ದಾನಶಾಲಾ ಜೈನ ಮಠದ ಭಟ್ಟಾರಕರಾದಂತಹ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನ, ಅದರೊಟ್ಟಿಗೆ ನಾಡಿನಾದ್ಯಂತ ಇರುವ ಪೂಜ್ಯ ಭಟ್ಟಾರಕರುಗಳ ದಿವ್ಯ ಉಪಸ್ಥಿತಿ, ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನ, ಇವೆಲ್ಲವೂ ಕೂಡಿ ಬಂದದ್ದರಿಂದ ಇಲ್ಲಿ ಯುಗಲ ಮುನಿಗಳ ದಿವ್ಯ ನೇತೃತ್ವದಲ್ಲಿ, ಯಾಕಂದರೆ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಆ ದೃಷ್ಟಿ ಕೊಡುವಾಗ ನಯನೋನ್ಮೀಲನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಭಟ್ಟಾರಕರುಗಳು ಹಾಗೆಯೇ ಪೂಜ್ಯ ಮುನಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇದು ನಿರ್ಮಾಣಗೊಳ್ಳುವುದರಿಂದ ಇದು ಕೂಡ ಒಂದು ಚಾರಿತ್ರಿಕವಾದಂಥ ಸಂದರ್ಭ ಇದು. ಇಲ್ಲಿ ನಾವು ಇನ್ನೂ ಕೆಲಸ ಕಾರ್ಯಗಳು ರಾತ್ರಿ ಹಗಲು ಬಿರುಸಿನಿಂದ ಸಾಗ್ತಾ ಇದೆ. ನಮ್ಮೊಟ್ಟಿಗೆ ಇಲ್ಲಿ ಹಗಲು ರಾತ್ರಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆಯಿಂದ ದುಡಿತಾ ಇರುವಂತಹ ಪ್ರಧಾನ ಕಾರ್ಯದರ್ಶಿ ಭರತ್ ಕುಮಾರ್ ಜೈನ್ ಇದ್ದಾರೆ. ಈ ಎಲ್ಲ ವ್ಯವಸ್ಥೆಗಳಿಗೆ ಹಣಗಳನ್ನು ಸಂಚಯಿಸುವಂತಹ ಕೋಶಾಧಿಕಾರಿ ಶೀತಲ್ ಜೈನ್ ಇದ್ದಾರೆ. ಹಾಗೆ ಶಶಿಕಾಂತ್ ಇದ್ದಾರೆ. ನಮ್ಮ ಜೈನ ಮಠದ ವ್ಯವಸ್ಥಾಪಕರಾದ ಧನಕೀರ್ತಿ ಅವರಿದ್ದಾರೆ. ಹಾಗೆ ಇದೊಂದು ಸಂಘಟಿತ ಪ್ರಯತ್ನ, ಒಬ್ಬ ವ್ಯಕ್ತಿಯಿಂದ ಆಗುವಂಥದ್ದಲ್ಲ. ಅದರಲ್ಲಿಯೂ ಮುಖ್ಯವಾಗಿ ಒಂದು ಮಾತಿದೆ, ಅಂದುಕೊಳ್ಳುವುದು ಬದುಕಲ್ಲ, ಹೊಂದಿಕೊಳ್ಳುವುದು ಬದುಕು. ಅನೇಕ ಭಿನ್ನ ಅಭಿಪ್ರಾಯಗಳು ಬಂದರೂ ಕೂಡ ಅದೆಲ್ಲವನ್ನು ಕೂಡ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಾಗ ತೀರ ಸಾಮಾನ್ಯವಾಗಿ ಬರುವಂಥ ಟೀಕೆ ಟಿಪ್ಪಣಿಗಳು ಅಂತ ಭಾವಿಸಿಕೊಂಡು ಅದನ್ನು ಒಡಲಿಗೆ ಹಾಕಿಕೊಂಡು ಹೊಂದಿಕೊಳ್ಳುವುದು ಬದುಕು. ನಾವು ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ಕೆಲಸ ಮಾಡ್ತಾರೆ. ಲೀಡರ್ಶಿಪ್ ಇಸ್ ನಥಿಂಗ್ ಬಟ್ ಪ್ರಿಪೇರಿಂಗ್ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್. ಮುಖ್ಯ ಲೀಡರ್ಶಿಪ್ ಅಂತ ಹೇಳಿದರೆ ಅವನು ಒಬ್ಬನೇ ಲೀಡರ್ ಆಗೋದಲ್ಲ, ಅನೇಕ ಮಂದಿ ಯುವ ನಾಯಕರನ್ನು ಸೃಷ್ಟಿ ಮಾಡಬೇಕು. ಕಾರ್ಕಳದಲ್ಲಿ ಇಂಥ ಒಂದು ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ದೇವಾಲಯ ನಿರ್ಮಾಣದೊಟ್ಟಿಗೆ ಆ ದೇವಾಲಯವನ್ನು ಕಟ್ಟುವ ಕೆಲಸದೊಂದಿಗೆ ಸುಂದರವಾದಂಥ ಮನಸ್ಸುಗಳನ್ನು ಕಟ್ಟುವ ಕೆಲಸವೂ ಕೂಡ ಇಲ್ಲಿ ಆಗ್ತಾ ಇದೆ. ಸರ್ಕಾರದ ಸಹಾಯ ಇದೆ, ಸಮಾಜದ ನೆರವು ಇದೆ, ಹಾಗೆ ಭಕ್ತಾದಿಗಳ ಒಂದು ಪ್ರೋತ್ಸಾಹ ನಮಗಿದೆ. ಮುಂದೊಂದು ದಿನ ನಿತ್ಯ ಉತ್ಸವ,
ಇಲ್ಲಿ ಬರುವವರ ಸಂಖ್ಯೆ ನೀವು ನೋಡ್ತಾ ಇರ್ಬೋದು. ಈಗ ಬಾಹುಬಲಿ ಬೆಟ್ಟದ ಬುಡದಲ್ಲಿ ನೀವು ನೋಡಿದರೆ ಒಂದು 7-8 ಬಸ್ಗಳಿದೆ ಇವತ್ತು. ಪ್ರವಾಸಕ್ಕೆ ಬಂದವರಿಗೆಲ್ಲ ಕಾರ್ಕಳಕ್ಕೆ ಹೋದಾಗ ಬಾಹುಬಲಿ ಬೆಟ್ಟವನ್ನು ನೋಡಿ, ಹಿರಿಯಂಗಡಿಯ ಮಾನಸ್ತಂಭವನ್ನು ನೋಡಿ, ವೆಂಕಟರಮಣ ದೇವಸ್ಥಾನವನ್ನು ನೋಡಿ, ಮಾರಿಗುಡಿಯನ್ನು ಇತ್ತೀಚೆಗೆ ಭಾಳ ಸುಂದರವಾಗಿ ನವೀಕರಿಸಲ್ಪಟ್ಟ ಕಾರ್ಕಳ ಅಂದರೆ ಏನು ಅಂಥೇಳಿ ಸನ್ಮಾನ್ಯ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಕಾರ್ಕಳ ಉತ್ಸವ, ಕಾರ್ಕಳ ಏನು ಅನ್ನೋದನ್ನು ಪ್ರತಿಬಿಂಬಿಸುವುದೊಟ್ಟಿಗೆ ಕರ್ನಾಟಕದಲ್ಲಿ ಕಾರ್ಕಳದ ಸ್ಥಾನಮಾನ ಎಲ್ಲಿದೆ ಅನ್ನೋದನ್ನು ಕೂಡ ತೋರಿಸ್ತದೆ. ಹಾಗಾಗಿ ಈ ಎಲ್ಲವನ್ನೂ ನೋಡಿಕೊಂಡು ನೀವು ಕಾರ್ಕಳದ ಆನೆಕೆರೆ ಬಸದಿಗೂ ಬನ್ನಿ. ಸುಂದರವಾದಂಥ ಈ ಪ್ರಶಾಂತವಾದಂಥ ವಾತಾವರಣದಲ್ಲಿ 26 ಎಕರೆ ವಿಸ್ತೀರ್ಣದ ಕೆರೆಯ ಮಧ್ಯದಲ್ಲಿರುವಂಥ ಬಸದಿಯನ್ನು ಕೂಡ ಅಗತ್ಯವಾಗಿ ಒಮ್ಮೆ ನೋಡಬನ್ನಿ. 18ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಇಲ್ಲಿ ಪಂಚಕಲ್ಯಾಣ ಮಹೋತ್ಸವ ನಡೀತದೆ. ಒಬ್ಬೊಬ್ಬರು ಒಂದೊಂದು ದಿವಸದ ಕಾರ್ಯಕ್ರಮವನ್ನು ಈಗಾಗಲೇ ವಹಿಸ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಸ್ವಲ್ಪ ಸಮಸ್ಯೆಗಳು ಅಂದರೆ ಬೇರೆ ಕಡೆಗಿಂತ ಸ್ವಲ್ಪ ಸಮಸ್ಯೆಗಳೇನು ಅಂತ ಹೇಳಿದರೆ ಪಾರ್ಕಿಂಗಿನ ವ್ಯವಸ್ಥೆಗೆ ಸ್ವಲ್ಪ ಸಮಸ್ಯೆ ಇದೆ. ಪೂಜಾದಿ ಕಾರ್ಯಗಳನ್ನು ಮಾತ್ರ ಇಲ್ಲಿ ಮಾಡಲಿಕ್ಕಾಗ್ತದೆ. ನಾವು ಪಂಚಕಲ್ಯಾಣದ ವೈಭವದ ಕಾರ್ಯಕ್ರಮಗಳೆಲ್ಲ ನಮ್ಮ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಉಳಿದಂತೆ ನಡೀತದೆ. ಅಲ್ಲಿಯ ಒಂದು ಉಪಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮನೋರಂಜನೆಯ ವ್ಯವಸ್ಥೆ, ಸಭಾ ಕಾರ್ಯಕ್ರಮದ ವ್ಯವಸ್ಥೆಗಳು ಅಗತ್ಯವಾಗಿ ಈ ಜಾಗದಲ್ಲಿ ಏನೆಲ್ಲ ಆಗಬೇಕು, ವಿದ್ಯುಕ್ತವಾದಂಥ ಧಾರ್ಮಿಕ ವಿಧಿವಿಧಾನಗಳು ಅದೆಲ್ಲ ಇಲ್ಲಿ ನಡೀತದೆ. ಉಳಿದಂತೆ ನಮ್ಮದೇ ಸಂಸ್ಥೆ ಅದು ಜೀರ್ಣೋದ್ಧಾರ ಸಂಘಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಉಳಿದಂತೆ ಅಲ್ಲಿ ನಡೀತದೆ. ಸೊ ಪಾರ್ಕಿಂಗಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದನ್ನು ನಾನು ಮೊದಲೇ ಹೇಳಿದ ಹಾಗೆ ಅಲ್ಲಿ ಜಾಗ ಇರಲಿಲ್ಲ, ಇಲ್ಲಿ ಜಾಗ ಇರಲಿಲ್ಲ, ಎಲ್ಲಿ ನಿಲ್ಲಿಸುವುದು ಅಂತ ಬೇಡ. ಕಾರ್ಕಳ ಬಸದಿ ಇರುವುದು ಹಾಗೆ ನಾವು ಇಲ್ಲಿ ಹಾಗೆ ಭಾಗವಹಿಸಬೇಕು, ಹೊಂದಿಸ್ಕೊಳ್ಬೇಕು ಅನ್ನೋದು ನಾವು ಯೋಚನೆ ಮಾಡಿಕೊಂಡು ಏನಾದರೂ ಲೋಪದೋಷಗಳಿದ್ದರೆ ಕಿವಿಮಾತು ಹೇಳಿ ತಿದ್ದುಕೊಳ್ಳೋಣ. ನೀವು ಕೈ ಜೋಡಿಸಿಕೊಳ್ಳಿ. ಪ್ರತಿಯೊಬ್ಬರು ಕೂಡ ಕೆಲವು ಸಲ ಮಾತಾಡುವಾಗ ಎವರಿಬಡಿ ಸ್ಪೀಕ್ಸ್ ಅಬೌಟ್ ದೇರ್ ರೈಟ್ಸ್, ನಾಟ್ ಅಬೌಟ್ ದೇರ್ ಡ್ಯೂಟೀಸ್. ನಮ್ಮ ಹಕ್ಕಿನ ಬಗ್ಗೆ ಮಾತಾಡುವುದು ಮಾತ್ರ ಅಲ್ಲದೆ ಕರ್ತವ್ಯದ ಬಗ್ಗೆ ಮಾತಾಡೋದಿಲ್ಲ. ನಾವು ಹಕ್ಕಿನ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ, ಇದರಲ್ಲಿ ನಾವು ನಮ್ಮನ್ನು ಹೇಗೆ ತೊಡಗಿಸಿಕೊಳ್ಬೋದು, ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಮ್ಮ ಪಾಲಿನ ಪಾತ್ರವೇನು, ಅದು ದನ ಇರಲಿ, ಮನ ಇರಲಿ, ದನ ಇರಲಿ, ಎಲ್ಲವೂ ಕೂಡ ಬಹಳ ಮುಖ್ಯ. ದುಡ್ಡು ಒಂದರಿಂದಲೇ ಎಲ್ಲ ಆಗೋದಿಲ್ಲ. ಇಷ್ಟೆಲ್ಲ ಆಗಬೇಕು ಅಂತಾದರೆ ರಾತ್ರಿ ಹಗಲು ದುಡಿದಂಥ ಪರಿಶ್ರಮದ ಫಲದಿಂದಾಗಿ ಇದು ಸಾಧ್ಯವಾಗಿದೆ. ನಾಳ್ದು ಪಂಚಕಲ್ಯಾಣ ಆಗುವಾಗ ಇನ್ನಷ್ಟು ಬೇರೆ ಬೇರೆ ಪ್ರದೇಶದ ಜನಜಂಗಳಿ ಬಂದರೂ ಕೂಡ ಅವರಿಗೂ ನಾವು ಹೇಳೋದಿಷ್ಟೇ, ಅವರಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ಬನ್ನಿ ಈ ಜಾಗ ಸುಂದರವಾದ ಜಾಗ ನೋಡಿ, ಇಲ್ಲಿಯ ಕೆತ್ತನೆಯ ಕೆಲಸಗಳನ್ನು ನೋಡಿ, ಇದರ ಹಿಂದಿರುವಂಥ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಇದು ನಮ್ಮ ಕಾರ್ಯಕ್ರಮ ಅಂತ ನೀವೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಸಂಘಟಕರ ಪರವಾಗಿ ನಾನಿದರ ಉಪಾಧ್ಯಕ್ಷನ ನೆಲೆಯಲ್ಲಿಯೂ ಕೂಡ ತಮ್ಮಲ್ಲಿ ಇಡೀ ಸಮಾಜ ಬಾಂಧವರಲ್ಲಿ ಮತ್ತು ದೂರದ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ನಮ್ಮ ಆಸ್ತಿಕ ಬಂಧುಗಳಲ್ಲಿ ನಾನು ವಿನಂತಿಸಿ ಮಾಡಿಕೊಳ್ತೇನೆ.